ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ರವೆ ಉಂಡೆ ಮಾಡೋದನ್ನು ನೋಡೋಣ. ನಮಗೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಚಿರೋಟಿ ರವೆ, ಅರ್ಧ ಕಪ್ ಸಕ್ಕರೆ, 4 ರಿಂದ 5 ಏಲಕ್ಕಿ, ಸುಮಾರು 20 ಒಣದ್ರಾಕ್ಷಿ ಮತ್ತು ಅರ್ಧ ಕಪ್ ತುಪ್ಪ. ಮೊದಲಿಗೆ ಒಂದು ಬಾಣಲೆಯಲ್ಲಿ ರವೆಯನ್ನು ಸ್ವಲ್ಪ ಬಿಸಿಯಾಗುವವರೆಗೆ ಹುರಿದುಕೊಳ್ಳಬೇಕು. ಈ ರವೆಯನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಸಕ್ಕರೆ ಮತ್ತು ಏಲಕ್ಕಿಯನ್ನು ಒಂದು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು. ರವೆ ಸ್ವಲ್ಪ ಬಿಸಿ ಆದ್ಮೇಲೆ ಅದರಲ್ಲಿ 4-5 ಸ್ಪೂನ್ ತುಪ್ಪ ಹಾಕೋಬೇಕು ಮತ್ತು ರವೆ ಸ್ವಲ್ಪ ಬಣ್ಣ ಬದಲಾಗಿ ಪರಿಮಳ ಬರುವವರೆಗೆ ಹುರ್ಕೋಬೇಕು. ಒಣದ್ರಾಕ್ಷಿಯನ್ನ ಕೂಡ ರವೆಯಲ್ಲಿ ಹಾಕಿ ಹುರ್ಕೋಬೇಕು. ರವೆಯನ್ನ ಗರಿಗರಿಯಾಗಿ ಹುರಿದಾದ್ಮೇಲೆ ಅದನ್ನ ಒಂದು ಪಾತ್ರೆಯಲ್ಲಿ ತೆಗಿಬೇಕು ಮತ್ತು ಅದು ಬಿಸಿ ಇರುವಾಗಲೇ ಅದರಲ್ಲಿ ಸಕ್ಕರೆ ಪುಡಿಯನ್ನ ಹಾಕಬೇಕು. ಇದು ತುಂಬಾ ಬಿಸಿ ಇರುವುದರಿಂದ ಕೈಯಿಂದ ಮಿಕ್ಸ್ ಮಾಡಲು ತೊಂದರೆ ಆದ್ರೆ ಸ್ಪೂನ್ ಅನ್ನು ಯೂಸ್ ಮಾಡಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಪುಡಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಮತ್ತೆ ಮೇಲಿಂದ 4-5 ಸ್ಪೂನ್ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೋಬೇಕು. ಉಂಡೆ ಕಟ್ಟಲು ಈಸಿ ಆಗುವಷ್ಟು ತುಪ್ಪ ಹಾಕೋಬೇಕು. ಆದರೂ ಉಂಡೆ ಕಟ್ಟಲು ಕಷ್ಟ ಅನ್ಸಿದ್ರೆ ರವೆಯನ್ನ ಮತ್ತೆ ಬಾಣಲಿಯಲ್ಲಿ ಹಾಕಿ 5 ನಿಮಿಷ ಹುರ್ಕೋಬೇಕು. ಮತ್ತೆ ಆಮೇಲೆ ಉಂಡೆಯನ್ನ ಕಟ್ಟಬೇಕು. ಉಂಡೆ ಕಟ್ಟುವಾಗ ಮೆದು ಅನ್ಸಿದ್ರು ಅದು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ನಾವು ಕೊಟ್ಟ ಅಳತೆಯಲ್ಲಿ ಸುಮಾರು 10 ಉಂಡೆಯನ್ನ ಕಟ್ಟಬಹುದು. ಇದೇ ರೀತಿಯಲ್ಲಿ ಗೋಧಿ ಹಿಟ್ಟಿನ ಉಂಡೆಯನ್ನ ಕೂಡ ಮಾಡಬಹುದು. ನೀವು ಕೂಡ ಈ ರುಚಿಯಾದ ರವೆ ಉಂಡೆಯನ್ನು ಮನೆಯಲ್ಲಿ ಮಾಡಿ ಮತ್ತು ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋ ಲೈಕ್, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.